ಜಾತ್ಯತೀತ ಜನತಾದಳದಲ್ಲಿ ಪ್ರಭಾವಿ ಜನನಾಯಕರಾಗಿದ್ದ ಕಿಮ್ಮನೆ ರತ್ನಾಕರ್ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಜಾರಿ ಹೋದರು. ಸಾಮಾಜಿಕ ಸಮಾನತೆಯನ್ನೇ ಉಸಿರಾಡ್ತಾ ಬಂದ ಇವರು ರಾಜಕೀಯದಲ್ಲಿ ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಜಾಸ್ತಿ. ಕಿಮ್ಮನೆಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಬನ್ನಿ. ಸದಾ ಸಾಮಾಜಿಕ ನ್ಯಾಯಕ್ಕಾಗಿ ತುಡಿಯುತ್ತಿದ್ದ ಕಿಮ್ಮನೆಯವರನ್ನ ಆಕರ್ಷಿಸಿದ್ದು ಸೋಷಿಯಲಿಸ್ಟ್ ಪಾರ್ಟಿ. 1978ರಲ್ಲಿ ಈ ಪಕ್ಷವನ್ನ ಸೇರಿದ ಕಿಮ್ಮನೆ ಅದರ ಪರವಾಗಿ ರಾಜಕೀಯ ಪ್ರಚಾರವನ್ನ ನಡೆಸಿಬಿಟ್ರು. ಅದು ಕೋಣಂದೂರು ಲಿಂಗಪ್ಪ ಅವರ ಚುನಾವಣೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಅತ್ಯಂತ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡದು ಹಾಗೂ ಪ್ರತಿಷ್ಠಿತ ಕ್ಷೇತ್ರ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಇಂಥ ಒಂದು ಕ್ಷೇತ್ರದಲ್ಲಿ ಕಳೆದ 2 ಅವಧಿಯಲ್ಲಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ತೀರ್ಥಹಳ್ಳಿ ಜನತೆಯಲ್ಲಿ ಅವರು ಮೂಡಿಸಿರ್ತಕ್ಕಂಥ ಉತ್ತಮ ಅವರ ಬಗ್ಗೆ ಇರತಕ್ಕಂಥ ಅಭಿಪ್ರಾಯ ಹಾಗೂ ಅವರ ಸರಳತೆ ಸಜ್ಜನಿಕೆಯ ಒಂದು ಪ್ರತಿರೂಪ. ಸೊ ಅವರು ಅರ್ಹ ವ್ಯಕ್ತಿ, ಅವರು ನ್ಯಾಯವಾದಿಗಳಾಗಿರೋದ್ರಿಂದ, ಅವರು ಅತ್ಯಂತ ಒಬ್ಬ ಎಜುಕೇಟೆಡ್ ಪರ್ಸನ್ ಆಗಿರೋದ್ರಿಂದ ಅವರಿಗೆ ಈ ಒಂದು ಸರ್ಕಾರ ರಚನೆ ಆದ ನಂತರ ಅವರಿಗೆ ಸಿಕ್ಕಿರ್ತಕ್ಕಂಥ ಶಿಕ್ಷಣ ಇಲಾಖೆ ಖಂಡಿತವಾಗಿಯೂ ಶ್ಲಾಘನೀಯ. ಅವರಿಗೆ ಸಿಗಬೇಕಾದಂಥ ಒಂದು ಖಾತೆ ಕೂಡ, ಆ ಖಾತೆಯನ್ನು ಅವರು ಯಾವ ರೀತಿಯಲ್ಲಿ ನಿರ್ವಹಿಸ್ತಿದ್ದಾರೆ ಅಂದರೆ, ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಕುಂದುಕೊರತೆಗಳಿದ್ವು ಅಂದರೆ ಪ್ರತಿಯೊಂದು ಅವಧಿಯಲ್ಲೂ ಕೂಡ ಪರಿಪೂರ್ಣವಾಗಿ ಆ ಒಂದು ಖಾತೆಯನ್ನು ಯಾರೂ ಕೂಡ ನಿರ್ವಹಿಸಿರಲಿಲ್ಲ ಅನ್ನೋದಕ್ಕೆ ಅವರು ಈ ಸರಿ ನಿರ್ವಹಿಸಿರ್ತಕ್ಕಂಥ ಕಾರ್ಯರೂಪವೇ ಒಂದು ಉತ್ತಮ ನಿದರ್ಶನ. ಅದಕ್ಕೆ ಉದಾಹರಣೆ ಹೇಳಬೇಕಾದ್ರೆ, ಶಿಕ್ಷಣ ಇಲಾಖೆಯಲ್ಲಿ ಅವರು ತಮ್ಮ ಶಿಕ್ಷಣ ಮಂತ್ರಿ ಆದಾಗಿನಿಂದನೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಅವರು ಶಿಕ್ಷಣ ಇಲಾಖೆಯನ್ನು ಒಂದು ಹದುಬಸ್ತಿಗೆ ತಂದಿರತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನು ಅವರು ನಿರ್ವಹಿಸಿರ್ತಕ್ಕಂಥದ್ದು. ಅವರ ಒಂದು ಶಿಕ್ಷಣ ಇಲಾಖೆಯಲ್ಲಿ ಪ್ರಪ್ರಥಮ ಬಾರಿಗೆ ಅವರು ಒಂದು 15,000 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಒಂದು ಆದೇಶ ಹೊರಡಿಸಿ, ಆ ಒಂದು ಅತಿಥಿ ಶಿಕ್ಷಕರನ್ನು ಪಡೆದುಕೊಳ್ಳುವಲ್ಲಿ ಆ ಗ್ರಾಮದ BEd ಆಗಿರ್ತಕ್ಕಂಥ DEd ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅವರು ಅಲ್ಲಿ BO ಅವರ ಮುಖಾಂತರ ಆಯ್ಕೆ ಮಾಡೋದ್ರ ಮುಖಾಂತರ ಅವರಿಗೆ ಸ್ವಗ್ರಾಮದಲ್ಲೇ ಅವರಿಗೆ ಅವಕಾಶ ಸಿಗ್ತಕ್ಕಂಥ ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ. ಆ ಒಂದು ಉತ್ತಮ ಕೆಲಸವನ್ನು ಪ್ರಪ್ರಥಮ ಬಾರಿಗೆ ಅವರು ಬಹುಶಃ ಶಿಕ್ಷಣ ಇಲಾಖೆಯಲ್ಲಿ ನಿರ್ವಹಿಸಿದ್ದಾರೆ. ಈ ಕ್ಷೇತ್ರದ ಜನರಿಗೆ ಈ ಭಾಗದಲ್ಲಿ ಈ ಭಾಳ ರೈತ ಕುಟುಂಬ ಇರೋದು, ರೈತ ಕುಟುಂಬರಿಗೆ ಇವರಿಗೆ ಸಿಕ್ಕಿದ್ದು ಭಾಳ ಒಂದು ಭಾಗ್ಯ ಆದಂಗೆ ಆಗಿದೆ ಅವರಿಗೆ, ಅಲ್ಲ ಎಲ್ಲ ಜನರಿಗೂ. ಅದರಿಂದ ಈ ಸರಿ ಈ ಹಿಂದಿನ ಪೀರಿಯಡಲ್ಲಿ ಅವರು ಈ ಭಾಗದಲ್ಲಿ ನೀರಿಗೆ, ಅಲ್ಲಿಂದ ರಸ್ತೆಗೆ ಮತ್ತು ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟಿದ್ದರು. ಮೇಲಾಗಿ ಈ ಸರಿ ಶಿಕ್ಷಣ ಮಂತ್ರಿ ಆದ ಮೇಲೆ ಅವರು ಶಿಕ್ಷಣದ ಬಗ್ಗೆ ಭಾಳ ಒತ್ತು ಕೊಟ್ಟು ಈಗ SSLCಲಿ ಉತ್ತಮ ಮಾರ್ಕ್ಸು ಈ ಸರಿ ಬಡ ಜನರಿಗೆ ಅನುಕೂಲ ಆಗಿದೆ. ಯಾಕಂದರೆ ಭಾಳ ಅವ್ರ ಮನಸ್ಸಿಗೆ ಬಂದಿದೆ. ಯಾಕಂದರೆ ಶಿಕ್ಷಣದಲ್ಲಿ ಉತ್ತಮವಾಗಿ ಶಿಕ್ಷಣ ಮಂತ್ರಿಗಳು ಮಾಡಿದ್ದಾರೆ. ಇವರು ಇನ್ನೂ ಸ್ವಲ್ಪ ವರ್ಷಗಳು ಈ ಪೀರಿಯಡು ಫುಲ್ ಅವ್ರು ಮುಗಿಸ್ಬೇಕು ಅಂತ ಈ ಬಡ ಜನರಿಗೆ ಅವ್ರ ಮನಸ್ಸಿಗೆ ಬಂದಿದೆ. ಹೀಗೆ ಆರಂಭಗೊಂಡ ಕಿಮ್ಮನೆಯವರ ರಾಜಕೀಯ ಯಾತ್ರೆ ರಾಜ್ಯದ ಶಿಕ್ಷಣ ಸಚಿವನಾಗುವವರೆಗೆ ಸಾಗಿ ಬಂದಿದೆ. ಸರ್ವರಿಗೂ ಸಮಾನ ನ್ಯಾಯ ದೊರಕಿಸಿಕೊಡಬೇಕೆಂಬ ಒಂದೇ ಒಂದು ಸಿದ್ಧಾಂತಕ್ಕೆ ತಲೆಬಾಗಿ ಈ ಮನುಷ್ಯ ಇಂದಿನವರೆಗೆ ರಾಜಕೀಯವನ್ನ ಮಾಡಿದ್ದಾರೆ. ರಾಜಕೀಯ ಪರಿಸ್ಥಿತಿಯಲ್ಲಿ ಹೊಸ ಯುವಕರು ತಮ್ಮ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳಲು ರಾಷ್ಟ್ರೀಯ ಪಕ್ಷಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅದರಲ್ಲಿ ಸಹ ನಮ್ಮಂಥ ಯುವಕರು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿದ್ದು ನಾವು ಬೇರೆ ಬೇರೆ ನಾಯಕರನ್ನು ನೆಚ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದು. ಇವರಂಥ ಒಬ್ಬ ಪ್ರಾಮಾಣಿಕ, ಶುದ್ಧ, ಮೌಲ್ಯಯುತ ರಾಜಕಾರಣಿಯ ಮಾರ್ಗದರ್ಶನದಲ್ಲಿ ನಾವು ರಾಜಕಾರಣ ಮಾಡ್ಬೋದು ಅಂತ ಹೇಳಿ
ಕಳೆದ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನಲ್ಲಿ ನಾವು ಇವರ ಬೆಂಬಲಕ್ಕೆ ನಮ್ಮಂಥ ಸಾವಿರಾರು ಯುವಕರು ಇವರ ಮಾರ್ಗದರ್ಶನ ನಂಬಿ ಬಂದವು. ಇವರಿಗೋಸ್ಕರ ನಮ್ಮಂಥ ಎಲ್ಲ ಯುವಕರು ದುಡಿದು ಇವರು ಗೆಲುವನ್ನು ಕಂಡು ಇವರು ರಾಜ್ಯದಲ್ಲಿ ಶಿಕ್ಷಣ ಮಂತ್ರಿಯಾಗಿ ಈಗ ಕಾರ್ಯನಿರ್ವಹಿಸ್ತಿದ್ದಾರೆ. ನಮಗೆ ಈಗ ನಾವು ಯಾವುದೇ ಮೂಲೆ ಭಾಗಕ್ಕೆ ಹೋದಾಗಲೂ ಸಹ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಕೊಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಕಾರಣ ನಮ್ಮ ಶಿಕ್ಷಣ ಸಚಿವರು ಅವರ ಒಳ್ಳೆತನ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ರಾಜಕಾರಣ ಮಾಡಬೇಕು ಅಂತ ಬಂದಿದ್ದೀವಿ. ಅವರು ನಮಗೆ ಕೆಲವೊಂದು ವಿಚಾರಗಳಲ್ಲಿ ನೇರವಾಗಿ ಸಲಹೆ ಸಹಕಾರಗಳನ್ನು ಕೊಡ್ತಿದ್ದಾರೆ. ಬೇರೆ ರಾಜಕಾರಣಿಗಳು ಆ ಥರ ಇಲ್ಲ. ರಾಜ್ಯದಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಇವರ ಪ್ರಾಮಾಣಿಕ ಮತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ. ಮಲೆನಾಡಿನಲ್ಲಿ ರೈತರ ಮೇಲೆ ವಿಪರೀತವಾಗಿ ನಡೀತಾ ಇದ್ದಂಥ ಜಮೀನ್ದಾರರ ದಬ್ಬಾಳಿಕೆಯನ್ನು ಖಂಡಿಸಿ ನೂರಾರು ಹೋರಾಟಗಳನ್ನು ಇವರು ಸಂಘಟಿಸ್ತಾ ಇದ್ರು. 1999ರಲ್ಲಿ ಜಾತ್ಯತೀತ ಜನತಾದಳದಿಂದ ಸ್ಪರ್ಧಿಸಿದ ಕಿಮ್ಮನೆ ಅವರಿಗೆ ಯಶಸ್ಸು ಮಾತ್ರ ಕೈ ಹಿಡಿಯಲೇ ಇಲ್ಲ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಿಮ್ಮನೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು. ಜಾತ್ಯತೀತ ನಿಲುವಿನೊಂದಿಗೆ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯುತ್ತಾ ಬಂದ ಕಾಂಗ್ರೆಸ್ ಪಕ್ಷ ಕಿಮ್ಮನೆ ಅವರಿಗೆ 2004ರಲ್ಲಿ ಸ್ಪರ್ಧಿಸಲು ಅವಕಾಶವನ್ನ ಮಾಡಿಕೊಟ್ಟಿತು. ಈ ಬಾರಿಯೂ ಜಯ ಮಾತ್ರ ಕೈ ಹಿಡಿಯಲಿಲ್ಲ. ಕಾರಣ ಈ ಮನುಷ್ಯನ ಸಪ್ಪೆ ಪ್ರಚಾರ. ಆಡಂಬರ ಇಲ್ಲ, ಅಬ್ಬರ ಕೂಡ ಇಲ್ಲ. ಹೆಂಡದ ಹೊಳೆ, ದುಡ್ಡಿನ ಮಳೆ ಸುರಿಸಲಿಲ್ಲ. ಕೇವಲ ಕಾಲ್ನಡಿಗೆಯಲ್ಲೇ ಮನೆ ಮನೆಗೆ ಭೇಟಿಯನ್ನ ಕೊಟ್ಟು ಪ್ರಚಾರವನ್ನ ನಡೆಸಿ ಬರ್ತಾ ಇದ್ರು. ಜನರು ಕೂಡ ಈ ವ್ಯಕ್ತಿಯನ್ನ ಗುರುತಿಸಿಕೊಳ್ಳುವುದರಲ್ಲಿ ಸೋತು ಹೋಗಿಬಿಟ್ರು. ಆದರೆ ವಿರೋಧಿಯ ಗೆಲುವಿನ ಅಂತರ ಮಾತ್ರ ಕುಸಿದಿತ್ತು. 2008ರಲ್ಲಿ ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪ ಪರ ಅಲೆ ಇದ್ರೆ ಅವರ ತವರು ಜಿಲ್ಲೆಯಲ್ಲಿ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದುಕೊಂಡಿತು. ಅದೇ ಕಿಮ್ಮನೆ ಸ್ಪರ್ಧಿಸಿದ್ದ ತೀರ್ಥಹಳ್ಳಿ. ಸರಳ ಸಜ್ಜನಿಕೆಯನ್ನ ಜನರು ಕೊನೆಗೂ ಗುರುತಿಸಿಬಿಟ್ಟರು. ಕಳೆದ ವರ್ಷ ನಡೆದ ಚುನಾವಣೆಯಲ್ಲೂ ಕಿಮ್ಮನೆಗೆ ಜನ ಮನದುಂಬಿ ಹರಸಿಬಿಟ್ರು. ಎಲ್ಲರೂ ರಾಜಕೀಯಕ್ಕೆ ಬಂದು ಬಂಗಲೆಯ ಮೇಲೆ ಬಂಗಲೆ ಕಟ್ಟಿ 3 ಪೀಳಿಗೆಗೆ ಆಗುವಷ್ಟು ಆಸ್ತಿಯನ್ನ ಮಾಡಿ ಇಟ್ರೆ, ಈ ಮನುಷ್ಯ ಮಾತ್ರ ಚುನಾವಣೆಗಾಗಿ ತನ್ನ ಆಸ್ತಿಯನ್ನೆಲ್ಲ ಮಾರುತ್ತಾ ಬಂದಿದ್ದಾರೆ. ಬೆವರನ್ನ ಸುರಿಸಿ ಸಂಪಾದಿಸಿದ ಕೋಟ್ಯಾಂತರ ರೂಪಾಯಿಯ ಆಸ್ತಿಗಳು ಚುನಾವಣೆ ಖರ್ಚಿಗೆ ಮಾರಾಟವಾಗಿ ಬಿಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವನಾದ ನಂತರವೂ ತನ್ನ ಊರಿನ ಪ್ರತಿಯೊಬ್ಬರಿಗೂ ಮಾತಿಗೆ ಸಿಗೋ ಇವರು ದಿನದ 18 ಅವರ್ ಫೋನಿಗೆ ಸಿಗ್ತಾರೆ ಅಂತಂದ್ರೆ ನೀವು ನಂಬ್ತೀರಾ? ಈಗ ನಮ್ಮ ಶಿಕ್ಷಣ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರು ಜನಪ್ರತಿನಿಧಿ ಆದಂಥವನು ಯಾವ ಥರ ನಡ್ಕೋಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ನಾವುಗಳು ಹೇಗೆ ನಡ್ಕೋಬೇಕು ಅನ್ನೋದು ನಾವು ಅವರ ಜೀವನ ನೋಡಿ, ಅವರ ಸರಳತೆ ನೋಡಿ, ನಾನು ಸುಮಾರು 35 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ಗ್ರಾಮ ಪಂಚಾಯತ್ಗೆ, ಮಂಡಲ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆ 3 ಟರ್ಮ್ ಆಗಿದ್ದೆ. ಜಿಲ್ಲಾ ಪಂಚಾಯತ್ಗೆ ಮೆಂಬರ್ ನಾನೀಗ. ನಮ್ಮನ್ನೆಲ್ಲ ನಾವು ಅವ್ರು ನೋಡಿ ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಅವರು ಯಾವ ಥರ ಜನಗಳೊಟ್ಟಿಗೆ ನಡ್ಕೋತಾರೆ, ಹೇಗೆ ಯಾವ ಥರ ನಾವು ಜನಗಳ ಜೊತೆ ಹೇಗಿರಬೇಕು ಅನ್ನೋದ್ರನ್ನ ನಮಗೆಲ್ಲ ಒಂದು ಮಾದರಿಯಾಗಿದ್ದಾರೆ.
ಅಂಥ ಸಚಿವರು ಅವರು ಬೆಳಗ್ಗೆ ಇಲ್ಲಿ ಬಂದರೆ ರಾತ್ರಿ ಶುಕ್ರವಾರ ರಾತ್ರಿ ಅವರು ತೀರ್ಥಹಳ್ಳಿಗೆ ಬಂದರೆ ಶನಿವಾರ ಬೆಳಗ್ಗೆ 6 ಗಂಟೆ ಒಳಗೆ ಅವ್ರ ಮನೆ ಬಾಗಿಲಲ್ಲಿ 100 ಜನ ಇರ್ತಾರೆ. ಹಾಗೆಯೇ 6 ಗಂಟೆಗೆ ಅಟೆಂಡ್ ಮಾಡ್ತಾರೆ. ಅವರ ಕುಂದುಕೊರತೆಗಳು ಎಲ್ಲೆಲ್ಲಿಂದನೋ ಬರ್ತಾರೆ, ಬಿಜಾಪುರ, ಬೆಳಗಾಮು, ಎಲ್ಲೆಲ್ಲೂ ನಾವು ನೋಡಿದಂತೆ ಎಲ್ಲೆಲ್ಲಿಂದನೋ ಬರ್ತಾರೆ, ಚಿತ್ರದುರ್ಗ. ಬಂದಂಥವ್ರನ್ನ ಅಷ್ಟೇ ಸರಳತೆಯಲ್ಲಿ ಬಂದಂಥವ್ರನ್ನ ಅವ್ರು ಹೇಗೆ ಮನೆಯಲ್ಲಿ ನಮ್ಮ ಮಲೆನಾಡಿನ ಸಂಪ್ರದಾಯನೇ ಬೇರೆ ಇದೆ. ಮನೆಗೆ ಬಂದಂಥವ್ರನ್ನ ಟೀ ಕೊಟ್ಟು ಇದು ಮಾಡಿ ಕಳಿಸ್ಕೊಡ್ತಾರೆ. ಅದೇ ಥರ ಮಿನಿಸ್ಟ್ರು ಮನೆಯಲ್ಲೂ ಆ ಥರದ ಆತಿಥ್ಯ ಅವ್ರಿಗೆ ಸಿಗ್ತದೆ. ಇಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲೂ ನೀವುಗಳು ನೋಡಿದಾಗೇ ಬೆಂಗಳೂರು ಮನೆಯಲ್ಲೂ ಸಹಿತ ಸಚಿವರು ಮನೆಯಲ್ಲೂ ಸಹಿತ 6 ಗಂಟೆಯಿಂದನೇ ಜನಗಳನ್ನ ಅಟೆಂಡ್ ಮಾಡ್ತಾರೆ. ಅವರ ಜನಗಳು ಮುಗಿದ ಮೇಲೆ ಅವರು ಕೆಲಸಗಳಿಗೆ ಹೋಗ್ತಾರೆ. ಜನಗಳೆಲ್ಲ ಹೋದ್ಮೇಲೆ ಅಂಥ ಸಚಿವರನ್ನ ಏನೋ ಕೆಲವು ಮಾಧ್ಯಮಗಳಲ್ಲಿ ಸುಮ್ಮನೆ ಅವ್ರ ಬಗ್ಗೆ ಇವತ್ತು ಕಿಮ್ಮನೆ ರತ್ನಾಕರ್ ಅಂತ ತೆಗಿತಾರೆ, ನಾಳೆ ತೆಗಿತಾರೆ ಅಂತ ಸುಮ್ಮನೆ ಗಾಸಿಪ್ಗಳು ಹೊರಡಿಸ್ತಾ ಇದ್ದಾರೆ. ಅದು ಯಾರು ಹೊರಡಿಸ್ತಾರೆ ಏನು ಎಂಥದ್ದು ಗೊತ್ತಿಲ್ಲ, ನಮಗೆ ಯಾರಿಗೂ ಗೊತ್ತಾಗಲ್ಲ. ನಮ್ಮ ತಾಲೂಕಿನ ಜನ ಅಂತೂ ಅವ್ರ ಜೊತೆ ಇದ್ದಾರೆ, ನಮ್ಮ ಜಿಲ್ಲೆ ಜನನೂ ಅವ್ರ ಜೊತೆ ಇದ್ದಾರೆ. ಜಾತಿ ಮತ ಪಂಥ ಅಂತ ನೋಡ್ದೇ ಎಲ್ಲರೂ ಅವ್ರ ಜೊತೆ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇನ್ನು ನಕ್ಸಲ್ ಸಮಸ್ಯೆಯಿಂದ ಬಳಲ್ತಾ ಇರೋ ಮಲೆನಾಡಿನ ಶಾಸಕರುಗಳಿಗೆ ವಿಶೇಷವಾದ ಪೊಲೀಸ್ ಸಂರಕ್ಷಣೆ ಇದೆ. ಆದರೆ ಇವರು ಮಾತ್ರ ತನಗೆ ಯಾವುದೇ ರಕ್ಷಣೆಯ ಅಗತ್ಯ ಇಲ್ಲ ಅಂದುಬಿಟ್ರು. ಕಡಿಯಾಳ ಮಂಜಪ್ಪನವರಿಂದ ಹಿಡಿದು ಆ ಕಡೆಯಿಂದ ಅಲ್ಲಿಂದನೂ ಸಹ ಒಂದು ಕುವೆಂಪು ಅವರಿಂದ ಹಿಡಿದು ಒಳ್ಳೆ ಪ್ರತಿಷ್ಠಿತವಾದ ಕ್ಷೇತ್ರ. ಅದಕ್ಕೆ ನಮ್ಮ ಕಿಮ್ಮನವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟ ತಕ್ಷಣವೇ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಆಯಿತು. ಬಟ್ ಅದಾದ ತಕ್ಷಣವೇ ನಾವು ಆ ಒಂದು ನಿಷ್ಠುರವಾದಿ ಮತ್ತು ಸ್ನೇಹಮಯಿ ಪ್ರೀತಿಯಿಂದ ಮಾತಾಡ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರು ಹೇಗೆ ಆ ಇಲಾಖೆಯನ್ನು ನಿಭಾಯಿಸ್ತಾರೆ ಅಂತ ಹೇಳ್ಕೊಂಡ ಅಂತ ಒಂದು ನಮ್ಮಲ್ಲಿ ಒಂದು ಅನುಮಾನ ಇತ್ತು. ಅಂದರೆ ಅವರು ಭಾಳ ಪ್ರೀತಿಯಿಂದ ಮಾತಾಡ್ಸೋದು ಹೇಗೆ ನಿಭಾಯಿಸ್ತಾರೆ ಅಂತ. ಆದರೆ ಅವರು ಸಚಿವರಾಗಿ ತಗೊಂಡಿರ್ತಕ್ಕಂಥ ದಿಟ್ಟ ನಿಲುವು ನಮಗೆಲ್ಲರೂ ಒಂದು ಮನವಿ ಮಾಡ್ಕೊಂಡ್ರು. ಕ್ಷೇತ್ರದ ಬಗ್ಗೆ ನಾನು ಸ್ವಲ್ಪ ದೂರ ಇದ್ದರೂ ಬೇಜಾರು ಮಾಡ್ಕೋಬೇಡಿ, ಇಲಾಖೆಯಲ್ಲಿ ನಾನು ಹಲವಾರು ಕೆಲಸಗಳನ್ನು ಮಾಡಬೇಕು, ಭಾಳಷ್ಟು ಆಪ್ರೇಷನ್ ಮಾಡ್ತಕ್ಕಂಥ ವಿಷಯಗಳಿದ್ದಾವೆ, ನಾನು ದಯವಿಟ್ಟು ನನಗೆ ಕ್ಷೇತ್ರದಿಂದ ಸ್ವಲ್ಪ ದೂರ ಇದ್ರಿಂದ ಬೇಜಾರು ಮಾಡ್ಕೋಬಾರ್ದು, ನಾನು ಬೆಂಗಳೂರಿನಲ್ಲಿ ಸ್ವಲ್ಪ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಂಡ್ರು. ಆ ಮೇರೆಗೆ ನಾವೆಲ್ಲರೂ ಪ್ರೀತಿಯಿಂದ ಅವ್ರನ್ನ ಇದು ಮಾಡಿದ್ವಿ. ಬಟ್ ಇವತ್ತು ಅವ್ರು ತಗೊಂಡಿರ್ತಕ್ಕಂಥ ನಿಲುವುಗಳು, ದಿಟ್ಟ ನಿಲುವುಗಳು ನೋಡಿದಾಗ ಬಹುಶಃ ಗೋವಿಂದೇಗೌಡರ ಅಷ್ಟು ಸರಿಸಮಾನರಾಗಿ ಇವತ್ತು ಅಷ್ಟು ಮಾಡಿದ್ರು ಸಹ ಅದು ಹತ್ತತ್ರ ಹೋಗ್ತಕ್ಕಂಥ ಕೆಲಸಗಳನ್ನು, ಭಾಳಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿಗಳಿಗೆ ಅವ್ರು ಹೋಗಿದ್ದಾರೆ. ನಾನು ಯಾಕಂದರೆ ಜಿಲ್ಲಾ ಪಂಚಾಯತಿನ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗಿದ್ದೆ. ನಾನು ಸುಮಾರು 20 ತಿಂಗಳು ಜಿಲ್ಲಾ ಪಂಚಾಯತಿನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನನಗೂ ಇಲಾಖೆಯಲ್ಲಿ ಕೆಲವು ಲೋಪದೋಷಗಳು ಗೊತ್ತಿತ್ತು. ನಾನು ಕಿಮ್ಮನವರ ಹತ್ರ ಮಾತಾಡಿದ್ದೆ, ಸಲಹೆಗಳನ್ನು ಕೊಟ್ಟಿದ್ವಿ. ಆ ಪ್ರಕಾರ ಇವತ್ತು ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಇವತ್ತು ಒಂದೊಂದೇ ಹಂತವಾಗಿ ಸರಿಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಗಮನ ಹರಿಸಿದ್ದಾರೆ. ಅದು 12,000 ಜನ ಅತಿಥಿ ಶಿಕ್ಷಕರನ್ನು ನಮಗೆ ಅವರು ಫಸ್ಟ್ ಎಂಟ್ರಂತ ಆದ ತಕ್ಷಣ ಶಿಕ್ಷಕರ ಕೊರತೆ ಇಡೀ ರಾಜ್ಯಾದ್ಯಂತ ಇತ್ತು. 12,000 ಶಿಕ್ಷಕರನ್ನು ಮುಖ್ಯಮಂತ್ರಿಗಳನ್ನು ಮನವೊಲಿಸಿಬಿಟ್ಟು ಇವತ್ತು ಅತಿಥಿ ಶಿಕ್ಷಕರಾಗಿ ತಗೊಂಡ್ಬಿಟ್ಟು ಇವತ್ತು ಶಿಕ್ಷಕರ ಕೊರತೆಯನ್ನು ನೀಗಿಸ್ತಕ್ಕಂಥ ಕಡೆಗೆ ಗಮನ ಹರಿಸಿದ್ದಾರೆ. ಮತ್ತು ಇವತ್ತು ನಮಗೆ ಭಾಳಷ್ಟು ಸಂತೋಷ ಆಗಿದ್ದಂದರೆ ಇಷ್ಟು ವರ್ಷ ಶಾಲೆ ಪ್ರಾರಂಭವಾಗಿ 2 ತಿಂಗಳು 3 ತಿಂಗಳು 4 ತಿಂಗಳು ನವಂಬರಿಗೆ ಪುಸ್ತಕಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಬಂದು ಬರೀ ಒಂದು ವಾರದಲ್ಲಿ ಪ್ರಾರಂಭ ಆದ ಸಂದರ್ಭದಲ್ಲೇ ಇವತ್ತು ಬುಕ್ಗಳನ್ನು ಸುಮಾರು 90% ಪುಸ್ತಕಗಳನ್ನು ವಿತರಣೆ ಮಾಡಿ ಒಂದು ಇತಿಹಾಸವನ್ನು, ಶಿಕ್ಷಣ ಇಲಾಖೆಯಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಸೈಕಲ್ಗಳು ಸಹ ಇವತ್ತು ಓದಿಸಿದ ಸೈಕಲ್ಗಳು ಇವತ್ತಿಗೂ ಸಹ ಮಕ್ಕಳೆಲ್ಲ ಕೇಳಿದ್ವಿ ರಿಪೇರಿ. ಹಾಗೆ ಹಲವಾರು ಸಮಸ್ಯೆಗಳನ್ನು ಇವತ್ತು ಇಲಾಖೆಯಲ್ಲಿ ಒಂದು ಪಾರದರ್ಶಕ ರೀತಿಯಲ್ಲಿ ಒಂದು ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಯಾವುದೇ ಒಂದು ಕರಪ್ಷನ್ ಇಲ್ಲದೇ, ಯಾವುದೇ ಒಂದು ಸಣ್ಣ ಅವ್ರ ಮೇಲೆ ಒಂದು ನ್ಯೂನತೆಯೂ ಇಲ್ಲ. ಹಾಗಾಗಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಪಾರದರ್ಶಕ ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವ್ರನ್ನ ಮುಂದೆ ಅವರು ಮುಂದುವರಿಬೇಕು. ಮತ್ತು ಜೊತೆಗೆ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಈ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಎಲ್ಲರಿಗೂ ಸಹ ಒಂದು ನಂಬಿದರಿಗೆ ಎಲ್ಲರಿಗೂ ಬರುತ್ತೆ. ಯಾಕಂದರೆ ಶಿಕ್ಷಣ ಕ್ಷೇತ್ರ ಭಾಳ ಪವಿತ್ರವಾದ ಕ್ಷೇತ್ರ. ನಾವು ನಂಬಿರ್ತಕ್ಕಂಥದ್ದು ಅಂದರೆ ಶಿಕ್ಷಣ ಕ್ಷೇತ್ರ ಭಾಳ ಪವಿತ್ರವಾದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ದಕ್ಷ ಪ್ರಾಮಾಣಿಕರಿಗೆ ಒಳ್ಳೆಯ ಒಂದು ಸಚಿವ ಸ್ಥಾನ ಸಿಕ್ಕಿದೆ ಅಂಥೇಳಿ ನಮ್ಮೆಲ್ಲರಿಗೂ ಆಸೆ ಇದೆ. ಅವರು ಅದೇ ಇದರಲ್ಲಿ ಮುಂದುವರಿಬೇಕು. ಇನ್ನೂ ಮಾಡ್ತಕ್ಕಂಥ ಕೆಲಸಗಳು ಭಾಳಷ್ಟಿದೆ ಶಿಕ್ಷಣ ಕ್ಷೇತ್ರದಲ್ಲಿ. ಇನ್ನೂ ಅವರಿಗೆ 4 ವರ್ಷ ಅವಕಾಶ ಸಿಕ್ಕಿದೆ, ಆದರೆ ಇನ್ನೂ ಸಹ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಬಹಳ ಸರಳ ಜೀವಿ ಅವರು, ಮತ್ತು ಯಾವುದೇ ಒಂದು ಆಡಂಬರ ಇಲ್ಲ, ಮತ್ತು ಗತ್ತು ಇಲ್ಲ,
ಈಗ ಅವರು ಒಂದು ಉದಾಹರಣೆ ಅಂತ ಹೇಳಿದ್ರೆ 2ನೇ ಸಾರಿ ಅವರು ಎಲೆಕ್ಷನಲ್ಲಿ ನಿಂತಾಗ ಅವ್ರಿಗೆ ಭಾಳ ಪೈಪೋಟಿಗಳು ಅಂತ ಹೇಳಿದ್ರೆ ಈ ಹಣದಿಂದನೇ ನಾವೆಲ್ಲ ಇದನ್ನು ಕೊಂಡ್ಕೊಳ್ತೀವಿ ಅಂತ ಹೇಳಿ ಹೊರಟಾಗ ಅದು ಆ ಹಣಕ್ಕೆ ಜನ ಎಲ್ಲಿ ಹೆಚ್ಚು ಇದು ಕೊಡಲೇ ಇಲ್ಲ, ಈ ಮೌಲ್ಯಕ್ಕೇ ಹೆಚ್ಚು ಜಯ ಸಿಕ್ಕಿದೆ, ಆ ಸತ್ಯಕ್ಕೇ ಸಿಕ್ಕಿದೆ ಅಂತ ಅನ್ನೋದನ್ನು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದಂಥದ್ದು ಒಂದು ವ್ಯಕ್ತಿತ್ವ ಅಂತ ಹೇಳಿ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಯಾಕೆಂದರೆ ಇದರಲ್ಲಿ ನಾವು ಪ್ರತಿಯೊಂದು ಸಕ್ರಿಯವಾಗಿ ಭಾಗವಹಿಸಿ ಅವ್ರ ಜೊತೆ ಎಲ್ಲ ಇದನ್ನು ಹೋರಾಟ ಮಾಡಿದಾಗ ಎಲ್ಲಿ ಹೋದ್ರೂ ಈಗ ಮಹಿಳೆಯರು ಸಾಮಾನ್ಯವಾಗಿ ಆ ರೀತಿಯಲ್ಲಿ ನಿರೀಕ್ಷೆ ಇಲ್ದಿದ್ದಂಥವ್ರದ್ದು ಸಹ ಬದಲಾವಣೆಗಳನ್ನು ಇವತ್ತು ತಾತ್ಕಾಲಿಕವಾದ ಬದಲಾವಣೆ ಅಂತ ನಾನು ಅದನ್ನು ನಂಬ್ಕೊಳ್ತೀನಿ. ಆಮೇಲೆ ಅವರು ಗೆದ್ದು ಬಂದ ನಂತರ ಆ ಮೌಲ್ಯ ಉಳಿದಿದೆ ಅಂತ ಹೇಳೋದಕ್ಕೆ ಒಂದು ನಿದರ್ಶನ. ಜೊತೆಯಲ್ಲಿ ಅವರು ಎಂಥ ಒಂದು ಇದು ಅಂತ ಹೇಳಿದ್ರೆ ಹೋರಾಟದಿಂದನೇ ಬಂದಂಥವ್ರು. ಅದು ಒಂದು ಮಾರ್ಗ ಅವ್ರಿಗೆ ಮಾರ್ಗದರ್ಶಕರು ಅಂತ ಹೇಳಿದ್ರೆ ಸಾಮಾನ್ಯ ಶಾಂತವೇರಿ ಗೋಪಾಲ್ಗೌಡ್ರನ್ನ ಮತ್ತು ಕಡದಾಳ್ ಮಂಜಪ್ಪನವ್ರನ್ನ ಹೇಗೆ ತೀರ್ಥಹಳ್ಳಿ ಇಡೀ ತಾಲೂಕು ಇಡೀ ಕರ್ನಾಟಕ ಜನತೆ ಏನು ಇದನ್ನು ಮಾಡಿದ್ದಾರೆ, ಇವರು ಅದನ್ನು ಆ ಮೌಲ್ಯಗಳನ್ನು ಅವ್ರದ್ದು ಅಳವಡಿಸ್ಕೊಂಡು ಅದನ್ನು ನಡೆದಂಥ ವ್ಯಕ್ತಿಯವರು. ಈಗ ಯಾವುದೇ ಒಂದು ಅನುದಾನ ತರೋದಕ್ಕಾಗಲಿ ಪೂರ್ತಿ ಅದನ್ನು ಮಾಡಬೇಕಾದ್ರೆ ಅದನ್ನು ಯಾವ ಒಂದು ಅಧಿಕಾರಿಗಳ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಅಥವಾ ಅವ್ರ ಜೊತೆ ಅವ್ರನ್ನ ನಡೆಸ್ಕೊಳ್ಳೋಂಥ ರೀತಿ ಅಂತ ಹೇಳಿದ್ರೆ ಇವ್ರದ್ದು ತುಂಬ ಒಳ್ಳೆತನ, ಅದು ಭಾಳ ಮೃದು ಸ್ವಭಾವದಿಂದ ಮಾತಾಡ್ತಾರೆ. ಅದನ್ನು ಜನ ಅನೇಕರು ಅದನ್ನು ದುರುಪಯೋಗಪಡಿಸ್ಕೊಳ್ಳೋವಂಥದ್ದನ್ನು ಇವರೇನು ಅಂತ ಒಂದು ಇದಿಲ್ಲ, ಗತ್ತಿಲ್ಲ ಮತ್ತು ಜೋರಿಲ್ಲ ಅಂತ ಹಿಂದೆ ಏನು ಅದನ್ನು ಈಗ ನಡೀತಾ ಇತ್ತು. ನನಗೆಲ್ಲೇ ಹೋದಾಗಲೂ ಈಗ ಅನಿಸುತ್ತೆ, ಈಗ ಬೇರೆ ಕಡೆ ಅಬ್ಸರ್ವ್ ಆಗಿ ಹಾಕಿರ್ತಾರೆ, ಅಲ್ಲಿ ಹೋದಾಗ ಹೊಸನಗರದಲ್ಲಿ ಅಬ್ಸರ್ವ್ ಆಗಿ ಹಾಕಿದ್ದಾರೆ, ಅಲ್ಲಿ ಹೋದಾಗ ಕೂಡ ಮತ್ತು ಇನ್ನು ಬೇರೆ ನಮ್ಮ ಒಂದು ಇದರಲ್ಲಿ ತೀರ್ಥಹಳ್ಳಿ ಟೌನ್ನಲ್ಲಿ ಮತ್ತು ಜಿಲ್ಲೆ ಇದರಲ್ಲಿ ಹೋದಾಗ್ಲೂ ಈ ಅಧಿಕಾರಿಗಳು ಹೆಚ್ಚಿನ ಇದನ್ನು ಮಾತನ್ನು ಕೇಳ್ತಾ ಇಲ್ಲ. ಈಗ ರಾಜ್ಯ ಸರ್ಕಾರ ನಮ್ಮದೇ ಇದೆ, ನಮ್ಮದೇ ಇದ್ದಾಗ್ಲೂ ಕೂಡ ಅದನ್ನು ಅದು ಸ್ಪಂದಿಸ್ತಾ ಇಲ್ಲ ಅಂತ ಹೇಳೋಂಥ ಇದಕ್ಕೆ ನಾವು ಅದು ಅವ್ರ ಹತ್ರ ಅನೇಕ ಸಲ ಸರ್ ಈ ಥರದ್ದು ಇದೆ, ಹೀಗೆ ಅವರನ್ನು ಇದು ಮಾಡಬೇಕು ಹೇಳ್ತಾರೆ. ಅವ್ರು ಹೇಳೋಂಥ ಮಾತು ನೋಡಿ ಎಷ್ಟು ಸರಳವಾಗಿ ಹೇಳ್ತಾರೆ ಅಂದರೆ, ಅಂಥ ಅಧಿಕಾರಿಗಳಿಂದನೇ ನಾವು ಒಳ್ಳೆ ಕೆಲಸ ಮಾಡಿಸ್ಕೊಳ್ಳೋವಂಥದ್ದು ಅದೇ ಇರೋಂಥದ್ದು ನಮ್ಮ ಇದು ಅಂತೇಳಿ ಅವ್ರನ್ನೆಲ್ಲ ಇಟ್ಕೊಂಡು ಮತ್ತು ಯಾವುದೋ ಜಿದ್ದು ಸಾಧಿಸೋದು ಅಥವಾ ಅವ್ರನ್ನ ಹೊರಗಡೆ ಏನೇನೋ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ಏನೋ ಇದು ಮಾಡೋದು ಅಲ್ವೇ ಇಲ್ಲ. ಎಲ್ಲದನ್ನೂ ಭಾಳ ಶಾಂತ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಂಥದ್ದು. ಈಗ ಕಾರ್ಯಕ್ರಮದಲ್ಲಿ ಮತ್ತೆ ಇನ್ನೊಂದು ಬ್ರೇಕ್, ನಂತರ ಮತ್ತಷ್ಟು ವಿಷಯ ನಿಮ್ಮ ಮುಂದೆ.